ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯತ್ಪಾದ ಸೇವಾ ಅಭಿರುಚಿಸ್ತಪಸ್ವಿನಾ ಅಶೇಷ ಜನ್ಮೋಪಚಿತಂ ಮಲಂ ದಿಯಃ ಸದ್ಯಃ ಕ್ಷಿಣೋತ್ಯನ್ವಹಮೇದತಿ ಸತಿ ಯಥಾ ಪದಾಂಗುಷ್ಟ ವಿನಿಸೃತ ಸರಿ. ಸಂಕಟ ಪಡುತ್ತಿರುವ ಮಾನವ ಜನಾಂಗವು ದೇವೋತ್ತಮ ಪರಮಪುರುಷನ ಚರಣ ಕಮಲಗಳನ್ನು ಸೇವಿಸುವುದರಿಂದ ಅಸಂಖ್ಯ ಜನ್ಮಗಳಿಂದ ಮನಸ್ಸಿನಲ್ಲಿ ಸಂಚಿತವಾದ ಪಾಪದ ಕೊಳೆಯನ್ನು ತಕ್ಷಣವೇ ತೊಳೆದುಕೊಳ್ಳಬಹುದು. ಭಗವಂತನ ತಾವರೆಯಂತಹ ಕಾಲ್ಬೆರಳಿನಿಂದ ಜನಿಸುವ ಗಂಗೆಯ ಹಾಗೆ ಅಂಥದೊಂದು ಪ್ರಕ್ರಿಯೆಯು ತಕ್ಷಣವೇ ಮನಸ್ಸನ್ನು ನಿರ್ಮಲಗೊಳಿಸುತ್ತದೆ. ಹೀಗೆ ಆಧ್ಯಾತ್ಮ ಪ್ರಜ್ಞೆ ಅಥವಾ ಕೃಷ್ಣ ಪ್ರಜ್ಞೆಯು ಕ್ರಮೇಣ ಬಲಿಯುತ್ತದೆ. ಋತು ಮಹಾರಾಜರು ತಮ್ಮ ಪ್ರಜೆಗಳು ಮತ್ತೆ ಆ ಸಭೆಯಲ್ಲಿ ನಡೆದ ಎಲ್ಲ ವ್ಯಕ್ತಿಗಳನ್ನು ಉದ್ದೇಶಿಸ್ತಾ ಎಲ್ಲರೂ ಹೀಗೆ ಶಾಸ್ತ್ರ ಪ್ರಮಾಣವಾಗಿರೋದು ಮತ್ತೆ ಎಲ್ಲ ಅಧಿಕೃತ ಅಧಿಕಾರಿಗಳು ಸ್ವೀಕರಿಸಿರೋದು ಹಾಗೆ ಭಗವಂತನ ಭಕ್ತಿ ಸೇವೆ ತೊಡಗಬೇಕು. ಅದರ ಪರಿಣಾಮವಾಗಿ ಎಲ್ಲ ಭೌತಿಕ ಕ್ಲೇಶಗಳು, ಇದಕ್ಕೆ ಕಾರಣ ನಮ್ಮ ಹಿಂದಿನ ಜನ್ಮದ ಕರ್ಮ. ಅದು ಹೇಳ್ತಾ ಇರೋದು ಹಾಗೆ ಇದೆಲ್ಲವೂ ತಕ್ಷಣವೇ ಸದ್ಯ ಅಂದ್ರೆ ತಕ್ಷಣ ಕೂಡಲೇ ಅಶೇಷ ಜನ್ಮ ಉಪಚಿತಂ ಮಲಂ. ಇದು ಕೊಳಕು, ಇದು ತುಂಬಾ ಒಂದು ಲೇಯರ್ ಇನ್ನೊಂದು ಲೇಯರ್ ಕೊಳಕು. ಇವಾಗ ನಾವು ತುಂಬಾ ದಿವಸ ಕ್ಲೀನ್ ಮಾಡೋದಿಲ್ಲ, ಯಾವ್ದಾದ್ರು ಒಂದು ಸ್ಥಳನೋ ಯಾವ್ದೊಂದು ಕೊಠಡಿನೋ ಏನಾದ್ರು, ಹಾಗೆ ಒಂದೊಂದು ಇನ್ನ ಹೆಚ್ಚು ಪರದೆಗಳು ಹೆಚ್ಚಾಗ್ತವೆ. ಹಾಗೆ ಇದು ಯಾವಾಗ ಹೇಗೆ ಅಂದ್ರೆ ನಮ್ಮ ಇಲ್ಲಿ ಭೌತಿಕ ಜಗತ್ತಿನ ಅಸ್ತಿತ್ವ ನಮ್ದು 1, 2, 3, 4 ನೂರಾರು ಸಾವಿರಾರು ಲಕ್ಷಾಂತರ ಜನ್ಮ. ಹಾಗೆ ಈ ರಾಜಸಿಕ ತಾಮಸಿಕ ಪೊರೆಗಳು ನಮಗೆ ಮಲಗಳು, ಇದಕ್ಕೆ ಲೆಕ್ಕವೇ ಇಲ್ಲ. ಅದಕ್ಕೆ ಒಂದು ರೀತಿಯ ಒಂದ್ಸಲ ಹೇಳೋದು ಅನಾದಿ ಕರ್ಮ ಫಲ ಪಡಿ ಭವಾರ್ಣವ. ಈ ಅನಾದಿ, ಇದಕ್ಕೆ ಲೆಕ್ಕ ಇಲ್ಲ, ಮಿತಿ ಇಲ್ಲ ಅಂತ ಆ ರೀತಿ. ಅಷ್ಟು ಧೂಳು, ಅಷ್ಟು ಗಲೀಜು, ಕೊಳಕು. ಆದರೂ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತನ ಭಕ್ತಿಯುತ ಸೇವೆ, ಭಗವಂತನ ಆಶ್ರಯಿಸಿದರೆ ಅದು ತಕ್ಷಣವೇ ಅದು ಎಲ್ಲವೂ ಕೂಡ ಹೋಗಿಡ್ಬೋದು. ಯಾಕಂದ್ರೆ ಅದು ಭಗವಂತನ ಶಕ್ತಿ. ಪ್ರಭ ವಿಷ್ಣವೇ ನಮಃ ಅಂತ ಹೇಳ್ತಾರೆ. ಭಗವಂತನ ಪ್ರಭಾವ, ಭಗವಂತನ ಅಚಿಂತ್ಯ ಶಕ್ತಿಯಿಂದ ಅದು ಸಾಧ್ಯ ಆಗುತ್ತೆ. ಅದಕ್ಕೆ ಭಕ್ತಿ ಸೇವಾ ಮಾರ್ಗ ಅದು ನೇರ ಮಾರ್ಗ. ಆ ಮಾರ್ಗದಿಂದ ಅದರಲ್ಲೂ ಕಲಿಯುಗದಲ್ಲಿ ಇದು ನೇರ ಮಾರ್ಗವನ್ನು ಇದನ್ನ ಹೇಳಿರೋದು. ಬೇರೆ ಮಾರ್ಗಗಳಿದೆ, ಯೋಗ ಮಾರ್ಗ, ಧ್ಯಾನ ಮಾರ್ಗ, ಜ್ಞಾನ ಮಾರ್ಗ, ಯಜ್ಞ ಮಾರ್ಗ. ಆದರೆ ಸ್ವಲ್ಪ ನಿಧಾನವಾದ ಮಾರ್ಗ, ಸ್ವಲ್ಪ ಸಮಯ. ಆದ್ರೆ ಭಕ್ತಿ ಯೋಗ, ಭಕ್ತಿ ಮಾರ್ಗ ಬೇಗ ಇದರ ಪರಿಣಾಮ ಬರುತ್ತೆ. ಇಲ್ಲಿ ಹಾಗೆ ಹೇಳ್ತಾರೆ, ಸದ್ಯ ಕ್ಷಿಣೋತ್ಯನ್ವಹಮೇದತಿ ಸತಿ. ಉದಾಹರಣೆಗೆ ಕೂಡ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಗಂಗಾಜಲ ಬರೋದು ಭಗವಾನ್ ವಿಷ್ಣುವಿನ ಪಾದಗಳಿಂದ ಬರೋದು. ಸೊ ಅದು ಅಷ್ಟು ಪವಿತ್ರವಾಗಿರೋದ್ರಿಂದ, ಭಗವಂತನ ಪಾದಗಳಿಂದನೇ ನೇರವಾಗಿ ಬರೋದ್ರಿಂದ ಮಹಾದೇವ ಶಿವನು ಕೂಡ ತನ್ನ ಇದರಲ್ಲಿ ತಲೆ ಮೇಲೆ ಅದನ್ನು ಮೊದಲಿಗೆ ಇದನ್ನು ಸ್ವೀಕರಿಸ್ತಾರೆ. ತನ್ನನ್ನು ಪಾವನಗೊಳಿಸ್ತಾರೆ. ಶಿವ ಅವ್ರ ಪಾಪ ಪವಿತ್ರರಾಗಿದ್ದಾರೆ, ಆದರೂ ಅವರು ಭಗವಂತ ಪಾದಗಳಿಂದ ಬರೋದು.
ಸೊ ಹಾಗೆ ಅವರು ಕೂಡ ಅವರ ತಲೆ ಮೇಲೆ ಅವ್ರನ್ನ ಮೊದಲಿಗೆ ಅವರ ಅಷ್ಟು ಜೋರಾಗಿ ಬಿರುಸಾಗಿ ಬರೋ ಇದನ್ನು ತಡೀತಾರೆ, ಮತ್ತೆ ಅವ್ರು ಬರೋದು. ಸೊ ಗಂಗಾದೇವಿ, ಸೊ ಶಿಲ ಪ್ರಭುಪಾದರು ಇಲ್ಲಿ ಉದಾಹರಣೆಗೆ ಹೇಳ್ತಾ ಇರೋದ್ರಲ್ಲಿ ಅವರಿಗೆ ಅನುಭವ ಇದ್ದ ಹಾಗೆ ಒಬ್ಬ ವ್ಯಕ್ತಿ, ಒಬ್ಬ ಅವ್ರ ಪರಿಚಯ ಇರೋರು, ಅವರು ಎಷ್ಟು ಗಂಗಾದೇವಿಯ ಮೇಲೆ ಅವರು ಅವಲಂಬಿಸಿದ್ರು ಅಂದ್ರೆ ಹೇಳ್ತಾರೆ, ಅವರು ಏನಾದರೂ ಅವ್ರಿಗೆ ಆರೋಗ್ಯ ಇದಾದ್ರೂ ಕೂಡ ಅವರು ಅದು ಕೂಡ ಗಂಗಾದೇವಿಯಿಂದಲೇ ನನಗೆ ಪರಿಹಾರ ಆಗತ್ತೆ. ಈಗ ನಮಗೆ ಹುಷಾರಿಲ್ಲ, ನಮ್ಗೆ ಆರೋಗ್ಯ ಇಲ್ಲ, ನಾವೆಲ್ಲ ಹೋಗ್ತೀವಿ, ಯಾರೋ ಡಾಕ್ಟರ್ ಹತ್ರ ಹೋಗ್ಬೇಕು, ಇನ್ನೊಂದು ಹೋಗ್ಬೇಕು, ಈ ಮಾತ್ರೆ ತಗೊಳ್ಬೇಕು, ಈ ಸಿರಪ್ ತಗೊಳ್ಬೇಕು, ಆ ಇಂಜೆಕ್ಷನ್ ತಗೊಳ್ಬೇಕು. ಸೊ ಇಲ್ಲ ಹೇಳ್ತಾ ಇಲ್ಲ, ಇದು ನಮಗೆ ಗಂಗಾ ನದಿ, ಗಂಗಾ ನೀರು ಅದು ಅದಕ್ಕೂ ಕೂಡ ಭೌತಿಕ ಇದಕ್ಕೂ ಕೂಡ ಪರಿಹಾರ ಕೊಡುತ್ತೆ. ಈಗ ಪ್ರತಿಯೊಂದು ಕಷ್ಟ, ರೋಗನೂ ಕೂಡ ಒಂದು ರೀತಿಯ ಕಷ್ಟನೇ, ಒಂದು ರೀತಿಯ ಒಂದು ಇದೆ ಕರ್ಮ. ಸೊ ಹೇಳ್ತಾರೆ ಪ್ರತಿಯೊಂದು ಕೂಡ ಅದು ಕರ್ಮವೇ ಮೂಲ. ಸೊ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲ ಕರ್ಮ ಹೋಗುತ್ತೆ. ಸೊ ಹಾಗೆ ಇದು ಒಂದು ರೀತಿಯ ಕರ್ಮ, ಈ ತರ ಒಂದು ಕಾಯಿಲೆ ಅದು ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಎನಿವೆ, ಈಗ ನಾವು ಕೂಡ ಆ ರೀತಿ ಅಭ್ಯಾಸ ಮಾಡಬೇಕು, ಮತ್ತೆ ಮದ್ದೆ ತಗೊಳ್ಬಾರ್ದು, ಇದನ್ನ ತಗೊಳ್ಬಾರ್ದು ಅಂತಲ್ಲ, ಅದೇ ಹೇಳೋದು. ಸೊ ಆ ರೀತಿ ಇದೆ. ಆಮೇಲೆ ಆಧ್ಯಾತ್ಮಿಕವಾದಿಗಳು ಯಾರು ಭಗವಂತನ ಸಂಪೂರ್ಣವಾಗಿ ಅವಲಂಬಿಸ್ತಾರೆ, ಅವರಿಗೆ ನೇರವಾಗಿ ಅವರಿಗೆ ಅನುಭವ ಕೂಡ ಅವ್ರು ಪಡಿಬಹುದು. ಇಲ್ಲ ಅಂದ್ರು ಪ್ರಭುಪಾದರು ಹೇಳ್ತಾರೆ, ಇಲ್ಲ ಇದೆ, ಈ ರೀತಿ ಇದೆ. ಗಂಗಾ ನದಿಗೆ ಆ ಶಕ್ತಿ ಇದೆ. ಯಾಕಂದ್ರೆ ಗಂಗಾ ಜಲ ಸಾಮಾನ್ಯ ಜಲ ಅಲ್ಲ, ಭಗವಂತನ ಪಾದಗಳಿಂದಲೇ ಬರುವುದು. ಭಗವಾನ್ ವಾಮನ ದೇವರು ಬಲಿ ಮಹಾರಾಜರ ಅನ್ನೋ ಅವರು 3 ಹೆಜ್ಜೆಗಳು ಕೇಳಿದಾಗ ಅವರು ಒಂದು ಹೆಜ್ಜೆ ಮೇಲಿನ ಬ್ರಹ್ಮಾಂಡದ ಇದನ್ನು ಒಂದು ರಂಧ್ರ ಮಾಡುತ್ತೆ, ಆ ಲೇಯರ್ಸ್, ಇದಕ್ಕೆ ಬ್ರಹ್ಮಾಂಡದ ಒಂದು ತುದಿ ಒಂದಿದಕ್ಕೆ. ಸೊ ಅಲ್ಲಿಂದ ಮಹಾ ವಿಷ್ಣು ಇರೋ ಕಾರಣೋತ್ತರ ಸಮುದ್ರ, ಸೊ ಅಲ್ಲಿಂದ ಗಂಗಾ ನದಿ ಕೆಳಗೆ ಬರುತ್ತೆ, ಗಂಗಾ ಜಲ ಬರುತ್ತೆ. ಸೊ ಹಾಗಾಗಿ ಗಂಗಾ ನದಿ ಸಾಮಾನ್ಯ ನೀರಲ್ಲ, ಸಾಮಾನ್ಯ ಜಲವಲ್ಲ. ಸೊ ಎಷ್ಟರ ಮಟ್ಟಿಗೆ ಅಂದ್ರೆ ಶಿಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಒಮ್ಮೊಮ್ಮೆ ಅದರಲ್ಲಿ ಬೇರೆ ಬೇರೆ ಕೊಳಕು ಸೇರಿರುತ್ತೆ. ಇವಾಗ ನಾವು ಜಲಮಾಲಿನ್ಯ ಮಾಡ್ತೇವೆ, ಎಲ್ಲ ಫ್ಯಾಕ್ಟ್ರಿಗಳು ಇದೆಲ್ಲ ಮಾಡಿ. ಸೊ ಹೇಳ್ತಾರೆ ಅದಿದ್ರೂ ಕೂಡ ಆ ರೀತಿ ಫ್ಯಾಕ್ಟ್ರಿಗಳು, ಇಲ್ಲಾಂದ್ರೆ ಬೇರೆ ಬೇರೆ ಜನಸಂಖ್ಯೆ ಹೆಚ್ಚಾಗಿ ಎಲ್ಲ ನಮ್ಮ ಸ್ಯಾನಿಟರಿ ಇದು ಎಲ್ಲ ಕೂಡ ಎಲ್ಲ ಸೇರುತ್ತೆ. ಆದರೂ ಕೂಡ ಹೇಳ್ತಾರೆ ಅದು ಅದರ ಪವಿತ್ರತೆಯನ್ನ ಅದು ಉಳಿಸ್ಕೊಡುತ್ತೆ. ಭೌತಿಕವಾಗಿ ಅನ್ನಿಸ್ಬೋದು, ಅಯ್ಯೋ ಎಲ್ಲ ಹೇಳ್ತಾ ಇರಲ್ಲ, ಕುಂಭಮೇಳ ಸಮಯದಲ್ಲಿ ಹೇಳ್ತಾ ಇದ್ರು, ಬಹಳ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು, ಜನರು ಕೋಟಿ ಜನರು ಹೋಗ್ತಾ ಇದ್ದಾರೆ ಅಲ್ಲಿ ಪ್ರಯಾಗ್ ತ್ರಿವೇಣಿ ಸಂಗಮದಲ್ಲಿ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಅಷ್ಟು ಕೊಳಕು ಇದೆ, ಅಲ್ಲಿ ಅಷ್ಟು ಮಾಲಿನ್ಯ ಇದೆ, ಅದನ್ನ ಪರೀಕ್ಷೆ ಮಾಡ್ತಾ ಇದ್ರು, ಮತ್ತೆ ಅದನ್ನ ಪರಿಶುದ್ಧ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ರು, ಏನೋ ಮಾಡ್ತಾ ಇದ್ರು. ಆದ್ರೂ ಹೇಳ್ತಾರೆ ಇಲ್ಲ, ಅದರ ಪರಿಣಾಮ ಇದ್ದೇ ಇದೆ. ಯಾಕಂದ್ರೆ ಅದು ಸಾಮಾನ್ಯ ನೀರಲ್ಲ, ಸಾಮಾನ್ಯ ಜಲ ಅಲ್ಲ, ಅದು ಸಾಕ್ಷಾತ್ ಭಗವಂತನ ಪಾದಕಮಲಗಳಿಂದ ಬರುವ ದಿವ್ಯ ನೀರು, ದಿವ್ಯ ಜಲ. ಸೊ ಹಾಗೆ ಅದಕ್ಕೆ ಶಕ್ತಿ ಇದ್ದೇ ಇದೆ ಅದಕ್ಕೆ. ಸೊ ಹಾಗೆಯೇ ಆ ಉದಾಹರಣೆ ಮೂಲಕ ಎಲ್ಲ ಹೇಳ್ತಾ ಇರೋದು, ಭಗವಂತನ ಭಕ್ತಿ ಸೇವೆ, ಭಗವಂತನ ಪಾದಗಳಿಗೆ, ಭಗವಂತನ ಭಕ್ತಿ ಸೇವೆ, ಭಗವಂತನ ಪಾದಗಳಿಂದ ಪಾದ ಸೇವನಂ, ಭಗವಂತನ ಪಾದಗಳಿಂದ ನಾವು ಅವನನ್ನ ದರ್ಶನ ಮಾಡೋದು, ಅವನ ಮುಖ ದರ್ಶನ ಒಂದು ನೇರವಾಗಿ ಮಾಡೋದಿಲ್ಲ ನಾವು. ಹಾಗೆ ಅವನ ಸೇವೆ ಕೂಡ ಅವನ ಪಾದಗಳಿಂದ ಹೇಳ್ತಾ ಇರೋದು ಇಲ್ಲಿ. ಹಾಗೆ ಅವನ ಪಾದ ಸೇವಾಭಿರುಚಿ ತಪಸ್ವಿನ, ಪಾದ ಸೇವಾಭಿರುಚಿ. ಸೊ ಹಾಗೆ ನಾವು ಅವನ ಸೇವೆ ಮಾಡೋ ಒಂದು ರುಚಿಯನ್ನು ಬೆಳೆಸಿದ್ರೆ, ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ನಾವು, ಸೊ ಹೇಳ್ತಾ ಇದ್ದಾರೆ ಎಲ್ಲ ಕಲ್ಮಶಗಳು, ಇದೆಲ್ಲ ಕೊಳಕು, ಅನಂತ ಜನ್ಮಗಳ ಕೊಳಕು ಎಲ್ಲ ಕಳೆದು ಹೋಗ್ಬಿಡುತ್ತದೆ. ಸೊ ಪೃಥು ಮಹಾರಾಜರ ಎಲ್ಲ ಅಲ್ಲಿ ಜೀವಿಗೆ ಅವರು ವೈಯಕ್ತಿಕವಾಗಿ ಮಾಡಿದ್ದಾರೆ, ಭಗವಂತನ ಆಶ್ರಯ ಪಡೆದಿದ್ದಾರೆ, ಅವ್ರಿಗೆ ಆ ತರ ಸ್ವಂತ ಅನುಭವ ಇದೆ ಅವ್ರಿಗೆ. ಸೊ ಅವರು ಮುಕ್ತ ಪುರುಷರು. ಸೊ ಹಾಗೆ ಅವರು ನಮಗೆಲ್ಲರಿಗೂ ಕೂಡ ಅದೇ ರೀತಿಯಲ್ಲಿ ಭಗವಂತನ ಆಶ್ರಯ ಪಡಿಬೇಕು, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಅದರಿಂದ ನಾವು ನಮ್ಮ ಎಲ್ಲ ಭೌತಿಕ ಕ್ಲೇಶಗಳನ್ನು ಕೊನೆಗಾಣಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ
ಶಿಲಾ ಕೂಡ ಉದಾಹರಣೆಗೆ ಹಾಗೆ ಹೇಳ್ತಾರೆ. ಅವರ ಪ್ರಚಾರದ ಅನುಭವದಲ್ಲಿ ಶಿಲಾ ಇದು ಪಾಶ್ಚಾತ್ಯ ದೇಶದಲ್ಲಿ ಶುರು ಮಾಡಿದ್ರು. ಸೊ ಸೊ ಅಲ್ಲಿ ಎಲ್ಲ 4 ನಿಯಮಗಳು, ಎಲ್ಲ ಪಾಪ ಕಾರ್ಯಗಳಲ್ಲಿ ಜನರು ತೊಡಗ್ತಿದ್ರು. ಆದರೆ ಅವರು ಇದನ್ನು ಸ್ವೀಕರಿಸಿದ ಮೇಲೆ ಅವರೆಲ್ಲರೂ ಕೂಡ ಶುದ್ಧ ಭಕ್ತರಾದರು. ಸೊ ಹಾಗೆ ಪ್ರಭುಪಾದರು ಹೇಳ್ತಾರೆ. ಸೊ ನಮಗೇನು ಅನುಭವ, ವಾಸ್ತವಿಕ ಅನುಭವ, ಈ ಹರೇ ಕೃಷ್ಣ ಮಂತ್ರದ ಪ್ರಭಾವ. ಈ ಮಂತ್ರವನ್ನು ಸ್ವೀಕರಿಸಿ ಯಾರು ಜಪಿಸಿ, ಯಾರು ಕೀರ್ತನೆ ಮಾಡಿ, ಯಾರು ಈ ಕೃಷ್ಣ ಪ್ರಗತಿ ತಗೊಂಡು ಅನುಸರಿಸ್ತಾರೆ, ಅವರು ಅವರು ಎಷ್ಟು ಬೇಗ ಅವರು ಬದಲಾವಣೆ ಆಯಿತು. ಹಿಪ್ಪಿಯಿಂದ ಹ್ಯಾಪಿ ಆದರು ಬಹಳ ಜನ. ಸೊ ಪ್ರಭುಪಾದರು ಹೇಳ್ತಾರೆ ಈ ತರ ನಾವು ಅನುಭವ, ನಾನು ಕೂಡ ನನಗೂ ಅನುಭವ ಇದೆ. ಸೊ ಈಗ ನಾವು ಪ್ರತಿಯೊಬ್ಬರು ಕೂಡ ನಾವು ಯಾವ ಹಿನ್ನೆಲೆಯಿಂದ ಬಂದಿದ್ದೇವೆ ಕೃಷ್ಣ ಪ್ರಜ್ಞೆಗೆ. ಸೊ ನಾವು ಯಾವ ಪಾಪ ಕರ್ಮಗಳು ಹೊರೆಯನ್ನು ಎಷ್ಟೆಷ್ಟು ಕೊಳಕಿಂದ ಬಂದಿದ್ದೇವೆ. ಸೊ ನಮಗೆ ಇದ ಕೃಷ್ಣ ಪ್ರಜ್ಞೆಯ ಸ್ವೀಕರಿಸಿದ ಮೇಲೆ ನಮಗೆ ಅನುಭವ ಪ್ರತಿಯೊಬ್ಬರಿಗೂ ಇದೆ. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಆ ಜಗಾಯ್ ಮದಾಯ್ ನಾವು ಅವರ ಚರಿತ್ರೆ ಕೇಳೋದು. ಅವರು ಅಷ್ಟು ಪಾಪಿಗಳಾಗಿ, ಅಷ್ಟು ದುಷ್ಟರಾಗಿ, ಆದರೆ ಅವರು ಶ್ರೀ ನಿತ್ಯಾನಂದ ಪ್ರಭುಗಳ ಕೃಪೆಯಿಂದ ಅವರು ಹರೇ ಕೃಷ್ಣ ಮಂತ್ರ ಸ್ವೀಕರಿಸಿದ್ದೆ ಅವರು ಕೂಡ ಪರಿಶುದ್ಧರಾಗಿ ಶುದ್ಧ ಭಕ್ತರಾಗ್ತಾರೆ. ಸೊ ಹಾಗೆಯೇ ನಾವು ಕೇಳ್ತೇವೆ ಭಾಗವತದಲ್ಲಿ ನಾರದ ಮುನಿಗಳ ಪ್ರಭಾವದಿಂದ ವಾಲ್ಮೀಕಿ, ಹಾಗೆ ಮೃಗಾರಿ. ಸೊ ಅವರ ಜೀವನದಲ್ಲಿ ಅಷ್ಟು ಕಟುಕರಾಗಿ, ಅಷ್ಟು ದುಷ್ಟರಾಗಿ ಇದ್ದದ್ದು ಅವರು. ವಾಲ್ಮೀಕಿ ಆಗ್ಬೋದು, ವಾಲ್ಮೀಕಿ ಕೂಡ ಒಬ್ಬ ಬೇಟೆಗಾರ. ಮತ್ತೆ ಹಾಗೆ ಮೃಗಾರಿ ಕೂಡ. ಸೊ ಮೃಗಾರಿ ನಾವು ನೆನಪು ಮಾಡ್ಕೊಳ್ಬಹುದು ಅವರ ಕತೆ. ಹೇಗೆ ನಾರದ ಮುನಿಗಳು ಒಂದ್ಸಲ ಬಂದಾಗ ನೋಡ್ತಾರೆ, ಒಬ್ಬ ವ್ಯಕ್ತಿ ಈ ಬೇಟೆಗಾರ ಎಲ್ಲ ಪ್ರಾಣಿಗಳನ್ನು ಅರ್ಧ ಕೊಂದಿದ್ದಾನೆ. ಅರ್ಧ ಕೊಂದಿದ್ದಾನೆ ಅಂದ್ರೆ ಒಂದಕ್ಕೆ ಕಾಲು ಇದಾಗಿದೆ, ಇನ್ನೊಂದಕ್ಕೆ ಕೈ ಏನೋ ಆಗಿದೆ, ಇನ್ನೊಂದಕ್ಕೆ ಇನ್ನೆಲ್ಲೋ ಅದು ಇನ್ನ ನರಳ್ತಾ ಇದೆ, ಇನ್ನ ನೋವಿನಲ್ಲಿ ಅದು ಸತ್ತಿಲ್ಲ, ಇನ್ನ ಸಾಯೋ ಒಂದು ಇದೆಲ್ಲ ಹಂತದಲ್ಲಿ ಇದೆ, ಇನ್ನ ಸಂಪೂರ್ಣವಾಗಿದ್ದಿಲ್ಲ. ಕೆಲವು ಇನ್ನ ಸ್ವಲ್ಪ ಸಮಯ ಆಗ್ಬೋದು ಸಾಯೋದು. ಸೊ ನಾರದ ಮುನಿಗಳು ಹಾಗೆ ಹೋಗ್ತಾರೆ, ಮುಂದೆ ಹೋಗ್ತಾರೆ, ನೋಡ್ತಾರೆ ಕೊನೆಗೆ ಈ ಬೇಟೆಗಾರ. ಸೊ ನಾರದ ಮುನಿ ಹೇಳ್ತಾರೆ, ಯಾಕೆ ನೀನು ಈ ತರ ಮಾಡ್ತೀಯ? ಕೊಲ್ಲೋದು ಅಂದ್ರೆ ಸಂಪೂರ್ಣವಾಗಿ ಕೊಂದು ಬಿಡು, ಅದರಿಂದ ನಿಂಗೆ ಸ್ವಲ್ಪ ಪಾಪ ಕಡಿಮೆ. ಈಗ ಕೊಲ್ಲೋದ್ರಿಂದ ಪಾಪ ಇದೆ, ಆದ್ರೆ ಸ್ವಲ್ಪ ಅಟ್ಲೀಸ್ಟ್ ಅವರು ಅಷ್ಟು ನರಳದೆ ಅವರು ಸತ್ತರೆ ಅದರಿಂದ ನಿನಗೆ ಸ್ವಲ್ಪ ಪಾಪ ಕಡಿಮೆ ಆಗುತ್ತೆ. ಪಾಪ ಇದ್ದೇ ಇದೆ, ಇಲ್ಲ ಅಂತ. ಸೊ ಅವಾಗ ಅವನು ಹೇಳೋದು, ಇಲ್ಲ ಏನಿದೆ, ನಾನು ಹೀಗೆ ಕಲ್ತದ್ದು, ನನ್ನ ತಂದೆಗೆ ನಾನು ಕಲಿಸಿದ್ದು. ಆಮೇಲೆ ಹೀಗೆ ಬೇರೆ ಜೀವಿಗಳು ಒಂದೊಂದ್ಸಲ ನೋವು ಅನುಭವಿಸ್ಬೇಕು, ನಮಗೆ ಒಂದ್ಸಲ ಆನಂದ ತರ ಅನ್ಸುತ್ತೆ, ಭೌತಿಕ ಸ್ಥಿತಿಯಲ್ಲಿ ಆ ರೀತಿ ಅನ್ಸುತ್ತೆ. ಇನ್ನೊಬ್ರು ದುಃಖ ಪಟ್ಟರೆ ನಮಗೆ ಸುಖ ಅನ್ಸುತ್ತೆ ನಮಗೆ. ಸೊ ಈ ರೀತಿ ಆ ವ್ಯಕ್ತಿತ್ವ, ಆ ವ್ಯಕ್ತಿ ಮೃಗಾರಿ. ಸೊ ಆದರೆ ನಾರದ ಮುನಿಗಳ ಸಂಘದಿಂದ ಅವರಿಗೆ ಸ್ವಲ್ಪ ಹೀಗೆ ಪಾಪ ಅನ್ನೋದಿದೆ, ಈಗ ನಾನು ಮಾಡೋ ಚಟುವಟಿಕೆಗಳು ನನಗೆ ಪ್ರತಿಕ್ರಿಯೆ ಬರುತ್ತೆ, ಸೊ ನಾನು ಹೊಣೆಗಾರಿಕೆ ಅನುಭವಿಸ್ಬೇಕಾಗತ್ತೆ, ನಾನು ಈ ರೀತಿ ಕಷ್ಟ ಪಡ್ಬೇಕಾಗತ್ತೆ. ಸೊ ಹೀಗೆ ಸ್ವಲ್ಪ ಅವ್ರಿಗೆ ಮನವರಿಕೆ ಆಯ್ತು. ಆದ್ಮೇಲೆ ನಾರದ ಮುನಿಗಳ ಆಶ್ರಯ ಪಡೆದ್ರು ಅವರು. ನಾರದ ಮುನಿಗಳಿಂದ ಮಾರ್ಗದರ್ಶನ ಪಡೆದು ಅವ್ರ ಭಕ್ತಿ ಸೇವೆ ತೊಡಗಿದ್ರು. ಸೊ ಹೇಳ್ತಾರೆ, ಅದರ ನಂತರ ಅವರೆಷ್ಟು ಬದಲಾವಣೆ ಆಯ್ತು ಅಂದ್ರೆ, ನಾರದ ಮುನಿಗಳು ಸ್ವಲ್ಪ ಸಮಯದ ನಂತರ ಬರ್ತಾರೆ, ಹೇಗಿದ್ದಾರೆ ನನ್ನ ಶಿಷ್ಯ ಅಂತ ನೋಡ್ಬೇಕು ಅಂತ ಬಂದ್ರೆ, ಅವ್ರು ಬರೋ ಸಮಯದಲ್ಲಿ ದೂರದಿಂದನೇ ಮೃಗಾರಿ ಅವರನ್ನು ನೋಡಿ ಅವರ ಹತ್ತಿರ ಬರ್ತಾರೆ. ಬರೋ ಸಮಯದಲ್ಲಿ ಒಂದು ಹೆಜ್ಜೆ ಈಚೆ, ಒಂದು ಹೆಜ್ಜೆ ಆಚೆ. ಯಾಕಂದ್ರೆ ಅವರು ಎಷ್ಟು ಜಾಗರೂಕರಾಗಿದ್ದಾರೆ ಅಂದ್ರೆ, ಈಗ ನೆಲದ ಮೇಲೆ ಹೋಗ್ತಾ ಇರೋ ಇರುವೆಗಳು, ಅದ್ರ ಮೇಲೆ ನಾನೆಲ್ಲಾದ್ರೂ ಮೆಟ್ಟು ಬಿಡ್ತೇನೆ. ಸೊ ಅದನ್ನು ಕೂಡ ಅವರು ಅಷ್ಟು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಅವ್ರು ನಮಸ್ಕಾರ ಮಾಡೋ ಹೋಗ್ಲು ಕೂಡ ಅವರ ಬಟ್ಟೆಯಿಂದ ಅವರೆಲ್ಲ ಮೊದಲು ಎಲ್ಲ ಆ ನೆಲವನ್ನು ಸ್ವಚ್ಛ ಮಾಡಿ ಅಲ್ಲಿರುವ ಇರುವೆಗಳನ್ನೆಲ್ಲ ಪಕ್ಕ ಹಾಕಿ ಮತ್ತೆ ಅವ್ರು ನಮಸ್ಕರಿಸ್ತಾರೆ. ಸೊ ಎಲ್ಲಿಂದ ಎಲ್ಲಿ ವ್ಯಕ್ತಿ. ಸೊ ಒಂದು ಸಮಯದಲ್ಲಿ ಎಲ್ಲ ಜೀವಿಗಳನ್ನು ಅರ್ಧರ್ಧ ಸಾಯಿಸೋ ಒಂದು ಚಟುವಟಿಕೆ, ಅಷ್ಟು ದುಷ್ಟ. ಆದ್ರೆ ಕೊನೆಗೆ ಒಂದು ಇರುವೆಗೂ ಕೂಡ ಆತನ ನೋವು ಕೊಡದೆ ಇರೋ ಒಂದು ಮನೋಭಾವ. ಸೊ ಎಲ್ಲಿಂದ ಎಲ್ಲಿಗೆ ಅಂದ್ರೆ ಅಷ್ಟು ಅವರ ಮನಸ್ಸು ಬದಲಾಯಿತು, ಅಷ್ಟು ಅವರು ಪರಿಶುದ್ಧರ. ಸೊ ಇದು ಹೇಳೋದು. ಹಾಗೆ ಭಕ್ತಿ ಸೇವಾ ಕಾರ್ಯದಿಂದ ಇದು ಸಾಧ್ಯ ಆಗತ್ತೆ. ಅದು ಇಲ್ಲಿ ಹೇಳೋದಿಲ್ಲಿ ಬಹಳ ಸಮಯ ಏನು ಬೇಡ, ಇದು ಸದ್ಯ ಅಂದ್ರೆ ತತ್ಕ್ಷಣವೇ ಬಹು ಬೇಗ ಆಗುತ್ತೆ. ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳೋದು,
ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಕ್ಷಿಪ್ರಂ, ಕ್ಷಿಪ್ರಂ ಅಂದ್ರೆ ಬಹು ಬೇಗ, ಬಹಳ ಸಮಯ ಏನೂ ಅಲ್ಲ, ಬಹಳ 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 ಇನ್ನ ಎಷ್ಟೋ ಜನ್ಮಗಳು, ಎಷ್ಟೋ ಭಕ್ತಿ ಸೇವೆ ಮಾರ್ಗದಲ್ಲಿ. ಸೊ ನಾವು ಪ್ರಾಮಾಣಿಕರಾದರೆ ಅದು ಬಹಳ ಬಹು ಬೇಗವೇ ಅದು ಪರಿವರ್ತನೆ ಆಗತ್ತೆ. ಅದು ಭಕ್ತಿ ಸೇವಾ ಮಾರ್ಗ ಹಾಗೆ ಅದು ಪ್ರಭಾವಶಾಲಿ, ಅಷ್ಟು ಪ್ರಬಲವಾದ ಮಾರ್ಗ. ಸೊ ಅದಕ್ಕೆ ಶ್ರೀಲ ಪ್ರಭುಪಾದರು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದು ಹೀಗೆ ಅಂತ ಅದನ್ನ ಕೂಡ ದೃಢೀಕರಿಸ್ತಾ ಇದ್ದಾರೆ. ಸೊ ಅದು ಕೃಷ್ಣನು ಅಂತಿಮವಾಗಿ ಕೃಷ್ಣನು ಸ್ವೀಕರಿಸೋದು, ಕೃಷ್ಣನು ಪಾಪ ಕ್ರಿಯೆಗಳನ್ನ ತೆಗೆಯೋದು. ಸೊ ಆದರೆ ಅವನ ಪ್ರತಿನಿಧಿ ಆಚಾರ್ಯರು, ಸೊ ಆಚಾರ್ಯರು ಅವರು ಕೃಷ್ಣನ ಪರವಾಗಿ ನಮ್ಮ ಕರ್ಮಗಳನ್ನು ಸ್ವೀಕರಿಸ್ತಾರೆ. ಸೊ ಪರ್ಟಿಕ್ಯುಲರ್ಲಿ ದೀಕ್ಷೆ ಆಗೋ ಇದರಲ್ಲಿ ಎಲ್ಲ ಪಾಪ ಕರ್ಮಗಳನ್ನು ತೆಗೆದುಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಸೊ ಆದ್ರೆ ಮತ್ತೆ ನಾವು ಅದನ್ನು ಹಾಗೆ ಆ ನೆಲೆಯಲ್ಲಿ ನಾವು ಮುಂದುವರಿಸಿ ನಾವು ಅವರ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಮತ್ತೆ ನಾವು ಈ ಪಾಪ ಕರ್ಮಗಳಿಗೆ ಗುರಿ ಆಗೋದಿಲ್ಲ. ಇಲ್ಲ ಅಂದ್ರೆ ಮತ್ತೆ ನಾವು ಏನ್ ಹೇಳೋದು, ಅಸ್ಥಿ ಸ್ನಾನ, ಅಸ್ಥಿ ಇದರ ಆನೆ ಸ್ನಾನ ಮಾಡುತ್ತೆ, ಅದು ಒಂದು ಕೊಳದಲ್ಲಿ ಹೋಗಿ ಸಂಪೂರ್ಣವಾಗಿ ಪರಿಶುದ್ಧವಾಗುತ್ತೆ. ಆದ್ರೆ ಹೊರಗೆ ಬಂದಿದ್ದೆ ಅಲ್ಲಿ ಮತ್ತೆ ಅದೆಲ್ಲ ಅದು ಅಲ್ಲಿರುವ ದಡದಲ್ಲಿರುವ ಮಣ್ಣು ಎಲ್ಲವನ್ನು ಮೇಲೆ ಹಾಕುತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಕೂಡ ಭಕ್ತಿ ಪ್ರಕ್ರಿಯೆಯಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಮಂತ್ರ ಜಪದಿಂದ ನಾವು ಸಂಪೂರ್ಣ ಸ್ವಚ್ಛರಾಗ್ತೇವೆ, ಪರಿಶುದ್ಧರಾಗ್ತೇವೆ. ಆದ್ರೆ ಮತ್ತೆ ನಾವು ಪಾಪ ಚಟುವಟಿಕೆಗಳು ತೊಡಗಿದ್ರೆ ಮತ್ತೆ ನಾವು ಆನೆ ಸ್ನಾನ ಮಾಡ್ಕೊಂಡ್ರೆ, ಹಾಗೆ ಅದರೆಲ್ಲ ಆ ಥರ ಮಾಡಬಾರ್ದು. ನಾವು ಇದನ್ನು ಪ್ರಾಮಾಣಿಕವಾಗಿ ಇದನ್ನ ಮುಂದುವರಿಸಬೇಕು. ಸೊ ಇಲ್ಲ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು, ಇದು ನಮ್ಮ ಗುರು ಆಚಾರ್ಯರು ಕೂಡ ನಮ್ಮಿಂದ ಅವರು ಕೂಡ ಆ ರೀತಿ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಕರ್ಮ, ಯಾಕಂದ್ರೆ ಅವರು ನಮ್ಮ ಕರ್ಮವನ್ನು ಸ್ವೀಕರಿಸ್ತಾ ಇದ್ದಾರೆ, ಅವರ ಹೊಣೆಗಾರಿಕೆ ಸ್ವೀಕರಿಸ್ತಾ ಇದ್ದಾರೆ. ಆಗ ಸ್ವೀಕರಿಸೋದ್ರಿಂದ ನಮ್ಮ ಪಾಪ ಪ್ರಕ್ರಿಯೆಗಳು ಅದು ಅವ್ರಿಗೆ ತಾಕತ್ತೆ. ಅದಕ್ಕೆ ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ಹೇಳಿಕೆ, ಆಚಾರ್ಯರು ಗುರುಸ್ಥಾನದವರು ಕೂಡ ಬಹಳ ಶಿಷ್ಯರು ಸ್ವೀಕರಿಸಬಾರದು ಅಂತ. ಇದು ಜನರಲ್ ರೂಲ್, ಪ್ರತಿಯೊಂದಕ್ಕೂ ಎಕ್ಸೆಪ್ಷನ್ ಇದೆ. ಇದು ಹೀಗೆ ಜನರಲ್ ರೂಲು, ಎಕ್ಸೆಪ್ಷನ್ಗೆ ವ್ಯತ್ಯಾಸ ಇದೆ. ಸಾಮಾನ್ಯವಾಗಿ ಹೇಳ್ತಾ ಇರೋದು, ಇದು ಒಬ್ಬ ವ್ಯಕ್ತಿ ಯಾರ ಹೊಣೆಗಾರಿಕೆ, ಜವಾಬ್ದಾರಿ, ಈ ರೀತಿ ಗುರು ಪ್ರತಿಯೊಂದು ಆ ಥರ ಅದು ಕೆಲವರನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಆದರೆ ಒಂದೊಂದು ಎಕ್ಸೆಪ್ಷನ್ಸ್ ಇರುತ್ತೆ. ಎಕ್ಸೆಪ್ಷನ್ಸ್ ಅಲ್ಲಿ ಆಚಾರ್ಯರ ಆಜ್ಞೆಯಿಂದ ಅವ್ರ ಗುರುಗಳಾದವ್ರು ಬಹಳ ಶಿಷ್ಯರು ಸ್ವೀಕರಿಸ್ತಾರೆ, ಅದು ಎಕ್ಸೆಪ್ಷನ್. ಅದೇ ಜನರಲ್ ರೂಲ್ ಸಾಮಾನ್ಯವಾಗಿ ಅಂದ್ರೆ ಒಬ್ಬ ಗುರು ಆದವರು ಕೂಡ ಸ್ವಲ್ಪ ಇವರ ಶಿಷ್ಯರು ಸ್ವೀಕರಿಸಬೇಕು ಅಂತ ಇದೆ. ಹರೇ ಕೃಷ್ಣ. ಸೊ ಯಾರಾದ್ರೂ ಏನಾದ್ರೂ ಸೇರಿಸ್ತೀರಾ, ಹೇಳ್ತೀರಾ ಇವತ್ತಿನ ಇದ್ರ ಬಗ್ಗೆ, ಶ್ಲೋಕ ಬಗ್ಗೆ? ಹರೇ ಕೃಷ್ಣ. ಭಕ್ತಿ ವೈರಾಗ್ಯ ಜ್ಞಾನ ಇದೆಯಲ್ಲ ಪ್ರಭುಜಿ, ಈ ವೈರಾಗ್ಯ ಆಟೋಮೆಟಿಕ್ ವೈರಾಗ್ಯ ಬಂದ್ಬಿಡ್ತದಲ್ಲ. ಭಕ್ತಿ ಮಾಡ್ತಾ ಇದ್ದಾಗ ಜ್ಞಾನ ಬೇಕು, ಭಕ್ತ ಇತ್ತು ಕೃಷ್ಣ ಯಾರು ಆತ್ಮ ತಿಳ್ಕೊಳ್ಳೋದಕ್ಕೆ ಜ್ಞಾನಕ್ಕೂ, ಬಟ್ ನಾವು ಭಕ್ತಿ ಮಾಡ್ತಾ ವೈರಾಗ್ಯ ತಾನಾಗೆ ಹುಟ್ಕೊಳತ್ತಲ್ಲ ಪ್ರಭು. ವೈರಾಗ್ಯ ತಾಳ್ಬೇಕಾ ಇಲ್ಲ ತಾನಾಗೆ ಹುಟ್ಕೊಳತ್ತ? ಬರುತ್ತೆ ಅದು. ವಾಸುದೇವಿ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತಿ ಆಶು ವೈರಾಗ್ಯಂ. ಸೊ ಇದು ಕೂಡ ಆಶು ಅಂದ್ರೆ ತಕ್ಷಣ, ಬೇಗನೆ ಬರುತ್ತೆ. ಸೊ ಭಕ್ತಿ ಯೋಗದಲ್ಲಿ ನಾವು ತೊಡಗಿದ್ರೆ, ಭಗವಂತನ ಭಕ್ತಿ ಸೇವೆ ತೊಡಗಿದ್ರೆ ಜನಯತಿ, ಅದು ಹುಟ್ಕೊಳ್ಳುತ್ತೆ, ಅದು ಬರುತ್ತೆ. ಜ್ಞಾನನೂ ಬರುತ್ತೆ, ವೈರಾಗ್ಯನೂ ಬರುತ್ತೆ. ಭಕ್ತಿ ಪರೇಶಾನುಭವ ವಿರಕ್ತಿರ ಅನ್ಯತ್ರ. ಸೊ ಭಕ್ತಿ ನಾವು ತೊಡಗಿದ್ರಲ್ಲಿ ಆವಾಗ ವಿರಕ್ತಿ ಬರುತ್ತೆ. ಅದು ಹೇಗೆ ಬರುತ್ತೆ ಅಂದ್ರೆ ಹೇಳೋದು, ಹೇಗೆ ನಾವು ಆಹಾರವನ್ನು ಸ್ವೀಕರಿಸಿದಾಗ ನಮಗೆ ಗೊತ್ತಾಗುತ್ತೆ, ನಮ್ಮ ಎಲ್ಲ ಒಂದು ಆಹಾರ ಸ್ವೀಕರಿಸೋ ಮುಂಚೆ ಬಹಳ ಹಸಿವಾಗಿರ್ಬೋದು ನಮಗೆ. ಸೊ ಬಹಳ ನಮಗೆ ಶಕ್ತಿಹೀನರಾಗಿರ್ಬೋದು, ನಾವು ಒಂದು ಮನಸ್ಸು ಇದಿರ್ಬೋದು, ತಳಮಳ ಇರ್ಬೋದು. ಸೊ ಆದ್ರೆ ಕ್ಷುತ್ರುತ್
ಹೇಳೋದು. ಕ್ಷುತ್ ಹಾಗೆ ಕ್ಷುತ್ ಅಂದ್ರೆ ನಮ್ಮ ಆ ಹಸಿವು, ಮತ್ತೆ ಒಂದು ರೀತಿಯ ಶಕ್ತಿಯ ದೌರ್ಬಲ್ಯದ ಈ ಭಾವನೆ. ಸೊ ಈ ರೀತಿ ಎಲ್ಲವೂ ನಾವು ಆಹಾರ ಸ್ವೀಕರಿಸ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಭಕ್ತಿಯಲ್ಲಿ ವಿರಕ್ತಿ ಅನ್ಯತ್ರ ಪರೇಶ ಅನುಭವ. ಸೊ ಭಗವಂತನ ಇದು ಕೂಡ ಅನುಭವ, ಭಗವಂತನಿದ್ದಾನೆ ಒಂದೇನಾದೊಂದು ಸಂಶಯ ಇಲ್ಲದೆ ನಮಗೆ ಅದು ಅನುಭವ, ಪರ ಈಶ ಅನುಭವ. ಸೊ ಈ ರೀತಿ ಇದು ಭಕ್ತಿಯಲ್ಲಿ ಬರುತ್ತೆ ಅಂತ ಹೇಳಿ ಬರ್ಬೇಕು. ಅದು ಬಂದ್ರೆ ಅದು ನಮಗೆ ಪರೀಕ್ಷೆ, ನಾವು ಮುಂದುವರಿತಾ ಇದ್ದೇವೆ ಅಂತ. ಇಲ್ಲ ಅಂದ್ರೆ ನಾವು ಏನೋ ಯಾವ ಭಕ್ತಿ ಮಾಡ್ತಾ ಇದೀವಿ, ಇನ್ನೇನೋ ಮಾಡ್ತಾ ಇದೀವಿ ಅಂತ, ಅದು ನಮ್ಗೆ ಇನ್ನೊಂದು ರೀತಿಯ ಒಂದು ಪರೀಕ್ಷೆ. ಸ್ವಲ್ಪ ಗೃಹಸ್ಥರಿಗೆ ಮತ್ತು ಬ್ರಹ್ಮಚರ್ಯಗಳಿಗೆ ತುಂಬಾ ಕಷ್ಟ ಅಲ್ಲ ಪ್ರಭುಜಿ? ಗೃಹಸ್ಥರಿಗೆ ವೈರಾಗ್ಯ ತಗೊಳ್ಳೋದು ತುಂಬಾ ಕಷ್ಟ ಅಂತ. ಸೊ ಭಕ್ತಿ ಮಾರ್ಗದಲ್ಲಿ ಆಗುತ್ತೆ. ಇಲ್ಲಾಂದ್ರೆ ಆಕ್ಚುಲಿ ಬೇರೆ ಮಾರ್ಗದಲ್ಲಿ ಅಂದ್ರೆ ಅವ್ರು ಹೇಳೋದು, ಅವರು ಮೊದಲಿಗೆ ಸನ್ಯಾಸ ತಗೊಳ್ಬೇಕು. ಬೇರೆ ಜ್ಞಾನ ಮಾರ್ಗ ಅದರಲ್ಲೆಲ್ಲ ಅದರ ಶಿಸ್ತಿನಲ್ಲಿ ಫಾಲೋ ಮಾಡ್ಬೇಕಂದ್ರೆ ಆಗೋದೇ ಇಲ್ಲ. ಆದ್ರೆ ಭಕ್ತಿ ಮಾರ್ಗ ಎಲ್ಲಿದ್ರು ಕೂಡ ಮಾಡ್ಬೋದು. ಬ್ರಹ್ಮಚಾರಿ ಆಗ್ಬೋದು, ಗೃಹಸ್ಥರಾಗ್ಬೋದು, ಯಾರು ಕೂಡ ಆ ಭಕ್ತಿಯನ್ನು ಸ್ವೀಕರಿಸಿದ್ರೆ ಅವರು ಆಟೋಮ್ಯಾಟಿಕ್ ಆಗಿ ಅವರು ವೈರಾಗ್ಯ ಪಡಿತಾರೆ. ಆ ವಿಧಾನವನ್ನು ಪ್ರಕ್ರಿಯೆಯನ್ನು ಸ್ವೀಕರಿಸಬೇಕು. ಪ್ರಕ್ರಿಯೆ ಅಷ್ಟು ಪ್ರಬಲವಾದ ಪ್ರಕ್ರಿಯೆ. ಅದನ್ನ ಆ ನಿಯಮಗಳನ್ನು ಇಟ್ಕೊಂಡ್ರೆ ನಾವು ಅದನ್ನ ಅದು ಬರುತ್ತೆ. ಅದು ಒಂದು ಸಮಯ ಅಷ್ಟೇ, ಒಂದು ಸಮಯ, ಮ್ಯಾಟರ್ ಆಫ್ ಟೈಮ್ ಬರುತ್ತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ವೈರಾಗ್ಯ ಅನ್ನೋದು ಗೃಹಸ್ಥರಲ್ಲಿ ದೊಡ್ಡ ತರದಲ್ಲಿ ಇಲ್ದಿದ್ರು ನಾವು ಸಣ್ಣತನದಲ್ಲಿ ನಾವು ಕಾಣ್ತಾ ಇದೀವಲ್ಲ ಆಗ್ಲೇ, ಎಷ್ಟೊಂದು ವೈರಾಗ್ಯ ಅಲ್ವಾ ನಮ್ಗೆ. ಮೊದಲು ಟಿವಿ ನೋಡ್ತಿದ್ವಿ, ಸುಮ್ನೆ ಬೇಕಾದ ಏನೇನೋ ಮಾತಾಡ್ತಾ ಇದ್ವಿ, ಎಷ್ಟು ಫಂಕ್ಷನ್ಗೆಲ್ಲ ಹೋಗ್ತಿದ್ವಿ, ಬೀದಿ ಸುತ್ತಿದ್ವಿ. ಇದೆಲ್ಲ ವೈರಾಗ್ಯನೇ, ಒಂದ್ ಸಣ್ಣದಾಗಿ ವೈರಾಗ್ಯನೇ. ಇದೇ ದೊಡ್ಡದಾಗೋದು. ಗೃಹಸ್ಥರಿಗೆ ಬಹಳ ಈಸಿ ಇದೆ ಆಕ್ಚುಲಿ. ಈ ತರ ಒಂದು ನಾವ್ ಈ ತರ ಬಂದ್ರೆ ಟಿವಿ ನೋಡೋ ಟೈಮಲ್ಲಿ ಈಗ ನಾವು ಭಗವಂತನಿಗೆ ಕಳೀತಾ ಇದೀವಿ, ಟಿವಿನಲ್ಲಿ ವೈರಾಗ್ಯ ತೋರಿಸ್ತಾ ಇದೀವಿ. ಸೊ ಗೃಹಸ್ಥನಿಗೆ ಸಾಧಾರಣವಾಗಿ ಮಾಡ್ಲಿಕ್ಕೆ ಆಗತ್ತೆ ಈ ಇದು ನಾವ್ ಏನ್ ಬೇಡ ಅಂತ ಬಿಡ್ತೀವೋ ದಟ್ ಇಟ್ ಸೆಲ್ಫ್ ಇಸ್ ವೈರಾಗ್ಯ. ಹೌದು. ನಮ್ಗೆ ಗೊತ್ತಾಗತ್ತೆ ಪ್ರಭುಜಿ. ಹರೇ ಕೃಷ್ಣ. ಏನು ಅಂತಂದ್ರೆ ಮೊದಲು ಎಲ್ಲಾ ಹೆಂಗ್ ಜಾಸ್ತಿ ಮಾತಾಡೋದು ಇವೆಲ್ಲ ಮಾಡ್ತಾ ಇದ್ವಲ್ಲ, ಈಗ ನಮ್ಗೆ ಆ ಕಾಳ್ ಹರಟೆಲೆಲ್ಲ ಕೂಡ ಇಂಟ್ರೆಸ್ಟೇ ಹೋಗಿರುವಂತದ್ದು. ವೈರಾಗ್ಯ ಅಂತ ಹೇಳಿದ್ರೆ ಏನ್ ಮನೆ ಮಠ ಎಲ್ಲ ತೊರೆದು ಹೋಗ್ಬೇಕು ಅಂತ ತೋರ್ಬೇಕು ಅಂತಲ್ಲ, ನಮ್ಮ ನಡವಳಿಕೆಯಲ್ಲೇ ಬದಲಾವಣೆಗಳು ಬರ್ತಾ ಇದೆ ಅಂತ. ಈ ಒಡವೆ ವಸ್ತ್ರ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇದೆಲ್ಲ ಕೂಡ ನಮ್ಮಲ್ಲಿ ನಮ್ಗೆ ಕಾಣಿಸ್ತದೆ ಪ್ರಭುಜಿ. ಆ ಸಮಯ ನಾವು ಎನ್ನೆರಡು ಜಪ ಮಾಡ್ಬೋದಿತ್ತಲ್ವಾ, ಯಾಕೆ ಇಷ್ಟು ತನಕ ಮಾತಾಡಿದ್ವಿ ನಾವು ಅನ್ನೋ ಒಂದು ಇದು ಬಂದ್ಬಿಡುತ್ತೆ ತಕ್ಷಣ ಮನಸ್ಸಿಗೆ. ಇದೆ ಸಣ್ಣ ಸಣ್ಣದೇ ವೈರಾಗ್ಯ. ಭೌತಿಕದಲ್ಲಿ ಇದು ವೈರಾಗ್ಯ ಏನಿದೆ ಭಕ್ತಿ ಪ್ರಭುಜಿ, ಭೌತಿಕದಲ್ಲಿ ಇವೆಲ್ಲಾನು ಭೌತಿಕದ ವಿಷಯಗಳಾಗ್ತವೆ. ನಾವು ಆಧ್ಯಾತ್ಮಿಕ ಅಂದ್ರ ಈ ಆತ್ಮದಿಂದ ನಾವು ಕೇಳ್ತಾ ಇರೋದು ವೈರಾಗ್ಯ ಧ್ಯಾನ. ಆತ್ಮದಿಂದ ನಾವು ಎಲ್ಲಾನು ತ್ಯಾಗ ಮಾಡ್ಬೇಕು. ಒಂದ್ಸಲ ತ್ಯಾಗ ಮಾಡಿದ್ಮೇಲೆ ಅದು ರಿಪೀಟ್ ನಾವು ಅಲ್ಲಿ ಅದು ಇದು ಮಾಡೋದಿಲ್ಲ, ಕೇಳೋದಿಲ್ಲ. ಆ ತರ ಒಂದು ವೈರಾಗ್ಯ ಬೇಕಲ್ವಾ ಪ್ರಭು? ಪಾದ ಸೇವೆಗೆ ಹೋಗ್ಬೇಕಂದ್ರೆ, ನಾವು ಪ್ರೇಮಕ್ಕೆ ಹೋಗ್ಬೇಕಾದ್ರೆ ಭಕ್ತಿ ಇವೆಲ್ಲಾನು ತುಂಬಾ ಸೂಕ್ಷ್ಮವಾದ ಭಕ್ತಿಗೆ ನಾವು ಭಗವಂತನ ಪಾದ ಸೇವೆಗೆ ಹೋಗ್ತೇವೆ, ಪ್ರೇಮಕ್ಕೆ ಹೋಗ್ತೀವಿ. ನಾವು ಈಗ ಸುಮ್ಮನೆ ನಾವು ಏನೋ ಒಂದು ಬಿಡ್ಬೋದು, ಒಂದ್ ಮಾಡ್ಬೋದು, ಅದು ಟೈಮಿಂಗ್ಸ್ ಮಾತ್ರ ಮಾಡ್ತೀವಿ. ಮತ್ತೆ ಇನ್ನೊಂದು ಗಳಿಗೆಗೆ ಅದು ಚೇಂಜ್ ಮಾಡ್ಕೊಂಡಿರ್ತೀವಿ. ಈ ಭೌತಿಕದಲ್ಲಿ ನಾವು ಚೇಂಜಸ್ ಆಗ್ತಾ ಇರ್ತೀವಿ, ಅವಾಗ ಸ್ಥಿರವಾಗಿ ಇರೋದಿಲ್ಲ ಅಂತ ನಮ್ಗೆ ಸ್ಥಿರವಾದ ವೈರಾಗ್ಯ ಇಲ್ಲ ಭೌತಿಕದಲ್ಲಿ. ಇಲ್ಲ, ನಾವು ಭಕ್ತಿ ಮಾಡ್ತಾ ಇದ್ರೆ ಭಗವಂತನೇ ಹೇಳ್ತಾನಲ್ಲ, ದದಾಮಿ ಬುದ್ಧಿ ಯೋಗಂತಮ್ ಅಂತಾನೆ. ನಾವ್ ಭಕ್ತಿ ಮಾಡ್ತಾ ಇದ್ರೆ ಅವನೇ ಕೊಡ್ತಾನೆ ನಮ್ಗೆ ಬುದ್ಧಿನ. ನಾವ್ ಇವಾಗ ಕೃಷ್ಣ ಕಾನ್ಶಿಯಸ್ ಇದೆ, ಅದೇ ನಾವು ಫೇತ್ ಇಟ್ಕೋಬೇಕೀಗ. ಆ ನಂಬಿಕೆ ನಮಗ್ ಬರ್ಬೇಕೀಗ. ಹೌದು, ನಾವು ಕೃಷ್ಣ ಕಾನ್ಶಿಯಸ್ ಬಂದಿದೀವಿ. ನಾವು ಇನ್ನ ಹೋಗಿಲ್ಲ ಪ್ರಭುಜಿ, ನನಗನ್ಸಿದಂಗೆ. ಅಲ್ಲ ಪ್ರಭುಜಿ, ಇದನ್ನ ನೀವು ಕಂಟಿನ್ಯೂ ಮಾಡ್ತಾ ಇರ್ಬೇಕು ಪ್ರಭುಜಿ. ಜನ್ಮಾಂತರದ್ದು ಇದು ಬರ್ತಾ